ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ವಿಭಿನ್ನ ರೀತಿಯಾದಂಥ ಫುಡ್ ಪ್ರಾಡಕ್ಟ್ಸ್ ರೆಡಿ ಆಗುತ್ತೆ. ಫುಡ್ ಪ್ರಾಡಕ್ಟ್ಸ್ ಅಂದರೆ ವಿಭಿನ್ನ ರೀತಿಯಾದಂಥ ಖಾದ್ಯಗಳು. ಸೊ ವೆರಿ ವೆರಿ ಟೇಸ್ಟಿ ರೆಸಿಪೀಸ್ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ. ಇವತ್ತು ಕೂಡ ತಯಾರಾಗುತ್ತೆ. ಯಾರು ಹೇಳ್ಕೊಡ್ತಾ ಇದ್ದಾರೆ? ಶ್ರೀಮತಿ ವೀಣಾ ಹೆಗ್ಡೆ ಅವರು. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ. ಸೊ ಅಂದರೆ ಇಲ್ಲಿ ಅಡುಗೆ ತಯಾರಾಗುತ್ತೆ ಅಂತ. ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುವಂಥದ್ದು, ಸಂಜೆಗ ಅಥವಾ ಮಧ್ಯಾಹ್ನ ಊಟಕ್ಕ, ಯಾವುದಕ್ಕೆ? ಇವತ್ತು ಸ್ನ್ಯಾಕ್ಸ್ ಕೊಡ್ತಾ ಇದ್ದೀನಿ. ಸ್ನ್ಯಾಕ್ಸ್. ಸೌತೆಕಾಯಿದು ಕರೆ ಅಂತ. ಸೌತೆಕಾಯಿನ ಕರಿಬೇಕಾ? ಹೌದು. ಸೌತೆಕಾಯಿ ಕರೆ. ಸೊ ಸೌತೆಕಾಯಿ ಕರಿತಾ ಇದೆ. ಏನು ಡಿಶ್ ಅದು ಆ್ಯಕ್ಚುಲಿ? ಇದು ಮಿಕ್ಸ್ಚರ್ ತರ ಬರುತ್ತೆ ಮೇಡಮ್. ನಮ್ಮ ಕಡೆ ಎಲ್ಲದಕ್ಕೆ ಕರೆ ಅಂತ ಹೇಳ್ತಾರೆ. ಸೊ ಮಿಕ್ಸ್ಚರ್ಗೆ ಕರೆ ಅಂತ ಹೇಳ್ತಾರ? ಈ ಒಂದು ಡಿಶ್ಗೆ ಹೇಳ್ತಾರೆ? ಇಲ್ಲ, ಎಲ್ಲ ತರದ್ದು ಇದು ಕರೆ ಅಂತಾನೆ ಹೇಳ್ತಾರೆ. ಓಹ್, ಕರೆ ತಗೊಂಡ್ ಬಾ ಅಂತ ಹೇಳ್ಬೇಕಷ್ಟೇ. ಓಕೆ. ಸೊ ಶಿರ್ಸಿ ಕಡೆ ಇದನ್ನ ಕರೆ ಅಂತ ಹೇಳ್ತಾರೆ. ಮಿಕ್ಸ್ಚರ್ಸ್, ಎನಿ ಮಿಕ್ಸ್ಚರ್. ಹೌದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಕರೆ. ಓಕೆ, ಡನ್. ಮೊದಲು ಮಿಕ್ಸಿ ಜಾರ್ ಕೊಡಿ. ಇದು ಓಂ ಕಾಳು, ಜೀರಿಗೆ, ಸ್ವಲ್ಪ ಹಿಂಗು, ಮತ್ತೆ ಸಣ್ಣ ಮೆಣಸು ಹಾಕ್ತಾ ಇದ್ದೀನಿ. ಜೀರಿಗೆ ಮೆಣಸು ಅಂತ ಹೇಳ್ತೀವಿ ನಾವು ಈ ಕಡೆ. 4 ರಿಂದ 5. ಇನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಪುಡಿ ಮಾಡ್ಕೊಳ್ಳೋದು. ಸ್ವಲ್ಪ ಪುಡಿ ಹಾಕಿ. ಅದನ್ನು ತೆಗೆದು ಇಟ್ಕೊಳ್ಳೋಣ. ಸೌತೆಕಾಯಿ ಒಂದು ಮಿಕ್ಸ್. ಈಗ ಈ ಸೌತೆಕಾಯಿನ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಪೇಸ್ಟ್ ಆಗಲಿ, ಫೈನ್ ಪೇಸ್ಟ್. ಹಾಂ. ಈಗ ಒಂದು ಪಾತ್ರೆಗೆ ಇಟ್ಬಿಡೋಣ. ಕುದಿಸ್ಬೇಕು ಇದು. ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಹಾಕು. ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಕಲರ್. ಈ ಮಿಕ್ಸ್ಚರ್ಸ್ ಎಲ್ಲ ಹೆಚ್ಚಾಗಿ ಕಡಲೆ ಹಿಟ್ಟಿಂದ ಮಾಡ್ಕೊಳ್ತಾರೆ. ಹೌದು, ಕಡಲೆ ಹಿಟ್ಟು. ಇದು ನಾವು ಸೌತೆಕಾಯಿ ಹಾಕ್ತೇವಲ್ಲ, ಅದ್ರದ್ದು ಫ್ಲೇವರ್ ಬರುತ್ತೆ. ಇದು ಹಾಕ್ತೀನಿ. ಪುಡಿ ಮಾಡಿದಂತ ಪುಡಿ ಮಾಡಿ.
ಕುದೀಲಿ, ಹ್ಞೂ ಸ್ವಲ್ಪ ಕುದಿಬೇಕು. ಸೊ ಯೂಶ್ವಲಿ ಮಿಕ್ಸ್ಚರ್ಸ್ಗೆಲ್ಲ ಅಂದರೆ ಈ ಪುದೀನ ಇದನ್ನೆಲ್ಲ ಈಗ ಹೆಚ್ಚಾಗಿ ಚಕ್ಲಿಗೆಲ್ಲ ಹಾಕ್ಕೊಳ್ತಾರೆ. ಸೊ ಸೌತೆಕಾಯಿ ಬಳಕೆ ಆಗ್ತಾ ಇರೋದು ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿದ್ದೆ ಇದು ಹೊಸದಾಗಿ? ಇಲ್ಲ, ನಮ್ಮ ಕಡೆ ಮಾಡ್ತಾರೆ ಇದು. ಹೌದಾ? ಹೌದು. ಹಾಂ. ಸೊ ಇದು ಟ್ರೆಡಿಷನಲ್ ಅಡುಗೆನೇ, ಮೊದಲಿಂದ ಮಾಡ್ತಾ ಇದ್ದದಂಥದ್ದು. ಹಾಕ್ತೀವಿ ಸ್ವಲ್ಪ ಸಿಮ್ಮಲ್ಲಿಟ್ಲಿ. ಹಿಟ್ಟು ಹಾಕ್ತೇನೆ. ಸೊ ಅಷ್ಟು ಒಂದು ಸಾರಿ ಕುದಿ ಬಂದರೆ ಸಾಕದು? ಹಾಂ, ಸರಿ ಕುದ್ದಿದೆ. ಇದು ಅಕ್ಕಿ ಹಿಟ್ಟು ನಾನು ತಿರುಗಿಸ್ತಾ ಇರ್ಬೇಕಾ? ಹಾಕ್ಲಾ? ಹಾಕ್ತೇನೆ. ಹಾಕ್ಬೇಕಾ? ಹಾಂ, ಸ್ವಲ್ಪ ಹಾಕಿ. ಹಾಂ, ಸಾಕು. ಆಫ್ ಮಾಡಿಬಿಡೋಣ. ಸಾಕು. ಸ್ವಲ್ಪ ಆರಲಿ ಇದು, ಜಾಸ್ತಿ ಏನಲ್ಲ. ಅದು ಹಿಟ್ಟು ಅಂದರೆ ನಾವು ಕೈಯಲ್ಲಿ ಮಾಡಬೇಕಲ್ಲ, ನಾದ್ಕೊಳ್ಬೇಕು. ಸ್ವಲ್ಪ ಆರಲಿ. ಹಾಂ. ಸರಿ, ಅದರಲ್ಲಿ ಒಂದ್ಸರಿ ಮಿಕ್ಸ್ ಆದರೆ ಈ ನೀವು ಜೀರಿಗೆ ಮೆಣಸು ಹಾಕಿದ್ರಿ, ಸೊ ಗೊತ್ತಾಗೋದಿಲ್ಲ ಅದರ ಖಾರ ಅಲ್ವಾ? ಹೌದು. ಸೊ ಅಷ್ಟನ್ನೇ ಮಾತ್ರ ಹಾಕೊಂಡ್ರೆ ಈ ಕೆಂಪು ಮೆಣಸು ಹಾಕೊಳ್ಬೋದು? ಅದಕ್ಕೆ ಕೆಂಪು ಮೆಣಸು ಪೌಡರ್ ಮಾಡಿ ಹಾಕ್ಬೋದು. ಪೌಡರೇ ಹಾಕ್ಬೋದು. ಅದು ಹಾಕೊಳ್ಳೋದಿದ್ರೆ ಡೈರೆಕ್ಟ್ ಪೌಡರ್ ಹಾಕ್ಬೋದು. ಈಗ ನೀರು ಕುದಿಯುವಾಗ ಪೌಡರ್ ಹಾಕಿದ್ರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಹೌದು, ಕಲರ್ ಡಿಫ್ರೆಂಟ್ ಬರುತ್ತೆ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ, ಸ್ವಲ್ಪ ಬೇಗ ಆರುತ್ತೆ. ಸೊ ಈಗ ನೀವು ಒಂದ್ಸರಿ ಇದರಲ್ಲೇ ಕುದಿಸ್ಕೊಂಡ್ರಿ, ಮತ್ತೆ ಬೇಕಾದ್ರೆ ನೀರನ್ನ ಹಾಕೊಳ್ಬೋದು ಅದಕ್ಕೆ? ಹಾಕ್ಬೋದು. ಹಾಕುವಾಗ ಕುದಿಸಿದ ನೀರಾದ್ರೆ ಒಳ್ಳೇದು. ಸ್ವಲ್ಪ ಬೇಕಾದ್ರೆ ಇದು ಹಾಕಿದ್ರೆ ಏನಾಗಲ್ಲ. ಈಗ ಸ್ವಲ್ಪ ನೀರು ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪವೇ ನೀರನ್ನ ಚಿಮ್ಕಿಸ್ಕೊಂಡು ಅದನ್ನ ನಾದ್ಕೊಳ್ಳೋದು. ನಾದಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾ? ತಕ್ಷಣವೇ? ಹಾಗೆ ಮಾಡ್ಬೋದು. ಎಣ್ಣೆ ಇಟ್ಕೊಳ್ಳೋಣ. ಕಾಯಿ ಅದಾಗ್ತಾ ಇರುವಾಗ ಈ ಕಡೆ ಇದು ಬಿಸಿ ಆಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದು ಎಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಅಷ್ಟೊಂದೆಲ್ಲ ಬೇಡ, ಸ್ವಲ್ಪ ಗಟ್ಟಿ ಇದೆ ಸಾಕು. ನೀವು ಮಾಮೂಲಿ ಚಕ್ಕಲಿ ಎಲ್ಲ ಮಾಡ್ತೀರಾ, ಚಕ್ಕಲಿ ಆ ಥರ ಅದಕ್ಕೆ ಬಂದರೆ ಸಾಕು. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೇನೆ ಅದಕ್ಕೆ ನಾದ್ಕೊಳ್ಳೋದಕ್ಕೆ. ಸ್ವಲ್ಪ ಆಗಿದೆ ಇದು. ಇದ್ರೊಳಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಅಂದ್ರೆ ಅಂಟ್ಕೋಬಾರ್ದಂತ ಅಷ್ಟೇ ಒಳಗಡೆ. ಸೊ ಇದು ಸೇವ್ ತರ, ಅಂದ್ರೆ ಅದರ ಹೋಲ್ಸ್ ತುಂಬಾ ಚಿಕ್ಕ ಚಿಕ್ಕದಾಗಿದೆ. ಸೇವ್ ತರ. ಎಣ್ಣೆ ಕೂಡ ಕಾದಿದೆ. ಡೈರೆಕ್ಟ್ ಅದಕ್ಕೆ ಹೊತ್ಕೊಳ್ಳೋದಾ? ಅದಕ್ಕೆ ಹಾಕೋದು. ಫ್ರೈಡ್ ನೂಡಲ್ಸ್ ಥರ ಕಾಣ್ತಾ ಇದೆ ಈಗ. ಸೊ ಈಗ ಒಂದು ಸೌತೆಕಾಯಿ ಇದ್ರೆ ಇದು ಎಷ್ಟು? ಕಾಲು ಭಾಗ ತಗೊಂಡಿದ್ದೇನೆ. ಕಾಲು ಭಾಗ. ಜಾಸ್ತಿ ಹಾಕಿದ್ರೆ ಕ್ರಿಸ್ಪ್ ಬರಲ್ಲ. ಸ್ವಲ್ಪ ಹಾಕು. ಸೊ ಸೌತೆಕಾಯಿ ಸ್ವಲ್ಪನೇ ಹಾಕೊಳ್ಬೇಕು, ಅದು ಫ್ಲೇವರ್ಗೆ. ಆಫ್ ಮಾಡಿಬಿಡಿ. ಆಯ್ತು. ಇದು ಆಗಿದೆ. ಸೌತೆಕಾಯಿ ಕರೆ ರೆಡಿ. ಸೌತೆಕಾಯಿ ಕರೆ ಕರಿತಾ ಇದೆ, ತಗೊಳ್ಳಿ ನೋಡಿ.
ಕರೆ ಎಳ್ಳ ತುಂಬ ಚೆನ್ನಾಗಿದೆ. ಸೊ ಸೂಪರ್ಬ್ ಆಗಿದೆ, ವೆರಿ ನೈಸ್, ಕ್ರಿಸ್ಪಿ. ಸೊ ನೀವು ಹೇಳಿದ್ರಿ ತೀರಾ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ. ಹೌದು, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಹಾಕಿ ಡಬ್ಬದಲ್ಲಿ ಇಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬರುವಾಗ ಇಮಿಡಿಯೇಟಾಗಿ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಎಸ್, ಸೂಪರ್ಬ್ ಆಗಿದೆ. ಮನೆಯಲ್ಲಿ ಇಷ್ಟು ಚೆನ್ನಾಗಿರುವಂಥ ಮಿಕ್ಸ್ಚರ್, ಅದರಲ್ಲೂ ಕೂಡ ಸೌತೆಕಾಯಿ ಹಾಕಿ ಮಾಡಿದ್ದಾರೆ. ಸೊ ತಕ್ಷಣಕ್ಕೆ ಗೊತ್ತೇ ಆಗೋದಿಲ್ಲ ಸೌತೆಕಾಯಿ ಎಲ್ಲ ಬಳಸಿದ್ದಾರೆ ಅಂತೇಳಿ. ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸೌತೆಕಾಯಿ ಕರೆ ತಯಾರಿಸೋ ವಿಧಾನ: ಮೊದಲು ಓಂಕಾಳು, ಜೀರಿಗೆ, ಹಿಂಗು, ಜೀರಿಗೆ ಮೆಣಸನ್ನು ಪುಡಿ ಮಾಡಿಕೊಳ್ಳಿ. ನಂತರ ಸೌತೆಕಾಯನ್ನು ರುಬ್ಬಿಕೊಂಡು ಸ್ವಲ್ಪ ತೆಳು ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಪುಡಿ ಮಾಡಿದ ಮಸಾಲೆಯನ್ನು ಸೇರಿಸಿ ಕುದಿಸಿಕೊಳ್ಳಿ. ಕುದಿ ಬಂದ ಬಳಿಕ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿಕೊಳ್ಳಿ. ತಣ್ಣಗಾದ ನಂತರ ಗಟ್ಟಿಯಾಗಿ ನಾದಿಕೊಂಡು ಸೇವಿಗೆ ಒತ್ತಿನಲ್ಲಿ ಹಾಕಿ ಒತ್ತಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಗರಿಗರಿಯಾದ ಸೌತೆಕಾಯಿ ಕರೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಮಿಕ್ಸ್ಚರ್ಸ್ ಅಂದರೆ ಶಿರ್ಸಿಯಲ್ಲಿ ಇದನ್ನ ಕರೆ ಅಂತ ಬೇರೆ ಹೇಳ್ತಾರಂತೆ. ಸೊ ಇದನ್ನೆಲ್ಲ ಖಾಲಿ ಮಾಡ್ಕೊಂಡ್ಬರ್ತೀನಿ, ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್, ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೂಪರ್ಬ್ ಆಗಿರುವಂಥ ಕರಿ, ಅದು ಕೂಡ ಸೌತೆಕಾಯಿ ಕರಿ, ಸೌತೆಕಾಯಿ ಮಿಕ್ಸ್ಚರ್ ಸೂಪರ್ಬ್ ಆಗಿತ್ತು. ಸೊ ನೆಕ್ಸ್ಟ್ ಈಗ ಯಾವ ಡಿಶ್ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ? ಈಗ ಹಾಗಲಕಾಯಿದು ಸಾಸಿವೆ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಸಾಸಿವೆ ಕಹಿ ಬರಲ್ವಾ? ಇಲ್ಲ, ಚೆನ್ನಾಗಿ ಫ್ರೈ ಮಾಡಿದ್ರೆ ಕಹಿ ಆಗಲ್ಲ. ಚೆನ್ನಾಗಿ ಫ್ರೈ ಮಾಡಿದ್ರೆ ಕಹಿ ಬರಲ್ಲ. ಸರಿ, ಹಾಗಾದರೆ ನೋಡೋಣ. ನಿಮ್ಮದು ಒಂದಂತೂ ಅಡುಗೆ ಸೂಪರ್ಬ್ ಆಗಿತ್ತು, ಇದೇ ಹೇಗಿರುತ್ತೆ? ಎಸ್, ಶುರು ಮಾಡೋಣ. ಓಕೆ, ಒಂದು ಮಿಕ್ಸಿ ಜಾರ್ ಕೊಡಿ. ಕಾಯಿ, ಸಾಸಿವೆ, ಸೊ ಇದು ಸಾಸಿವೆ ಏನು ಹುರ್ಕೊಳ್ಳೋ ಆಗಿಲ್ಲ. ಸಾಸಿವೆ ಅಂತ, ಇದು ಸಾಸಿವೆ ಅಂತ ಹೇಳಿದ್ರೆ ಅದನ್ನು ಹುರ್ಕೊಳ್ಳೋ ಆಗಿಲ್ಲ. ಇಲ್ಲ ಇಲ್ಲ, ಹಸಿಮೆಣಸು, ಸರಿ, ಅರಿಶಿನ, ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫೈನ್ ಪೇಸ್ಟ್ ಥರ ಬರಬೇಕಾ? ನೀರು ಹಾಕೊಳ್ಳೋ? ನೀರು ಹಾಕಿ ಅಡ್ಡಿಲ್ಲ, ನೋಡ್ಕೊಳ್ಳಿ. ನಾನು ಹುಳಿಗೆ ಇಲ್ಲಿ ಹುಳಿ ಪುಡಿ ಅಂತ ಉಪಯೋಗಿಸ್ತಾ ಇದ್ದೀನಿ. ಹುಳಿದು ಪೌಡರಾ? ಹೌದು. ಇದು ಸಿಗುತ್ತೆ ಈ ಥರನೇ ಮಾರ್ಕೆಟಲ್ಲಿ? ಹೇಗೆ? ಇದು ಆ್ಯಕ್ಚುಲಿ ನಮ್ಮ ಊರ ಕಡೆ ಸಿಗುತ್ತೆ, ಮಾಡ್ತಾರೆ ಮನೆಯಲ್ಲಿ. ಹುಳಿದು ಪೌಡರ್ ಮಾಡ್ತಾರೆ. ಸೊ ಹೆಸರೇ ಹುಳಿದು ಪುಡಿ, ಹುಳಿ ಪುಡಿ ಅಂತ. ಹುಳಿ ಪುಡಿ. ಸಾಕಾ? ಹಾಂ, ಸಾಕು. ಸ್ವಲ್ಪ ನೀರು ಹಾಕೋಣ. ಹಾಕು. ಸೊ ಇದು ಕುದಿಸ್ಕೊಳ್ಳೋ ಎಲ್ಲ ಅವಶ್ಯಕತೆ ಬರೋದಿಲ್ಲ? ಇಲ್ಲ. ಈಗ ಹಾಗಲಕಾಯಿನ ಸ್ವಲ್ಪ ಫ್ರೈ ಮಾಡಬೇಕು. ಓಕೆ. ತುಂಬ ಹೊತ್ತು ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಕಹಿ ಹೋಗಲ್ಲ. ನಾನು ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ನಾನು ಸ್ವಲ್ಪ ಒಂದು 80% ಆಗೋಷ್ಟು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಮೊದಲೇ. ಓಕೆ. ಜಾಸ್ತಿ ಟೈಮ್ ಚೆನ್ನಾಗಿ ಕೊಚ್ಕೊಳ್ಬೇಕು. ಹೌದು, ಚಿಕ್ಕದಾಗಿ ಹೆಚ್ಚಬೇಕು. ಸೊ ಎಣ್ಣೆ ಏನಾದರೂ ಹಾಕಬೇಕಾ? ಎಣ್ಣೆ ಹಾಕಬೇಕು.
ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ. ಅಂದರೆ ಹಸಿಯಾಗಿ ನೀವು ಅಷ್ಟೊಂದು ಹೆಚ್ಕೊಂಡಿದ್ದನ್ನು ಪೂರ್ತಿ ಇಷ್ಟು ಬ್ರೌನ್ ಬರೋವರೆಗೂ ಸ್ವಲ್ಪ ಹೊತ್ತು ಬಿಟ್ರೆ ನೀರು ಒಡೆಯುತ್ತೆ. ಚೆನ್ನಾಗಿ ಹಿಂಡು ಬಿಡಬೇಕು, ನೀರೆಲ್ಲ ಹೋಗುತ್ತೆ. ಆಗ ಬೇಗ ಫ್ರೈ ಮಾಡ್ಲಿಕ್ಕಾಗುತ್ತೆ. ಓಕೆ. ಉಪ್ಪೇನಾದರೂ ಹಾಕಿ ಇಟ್ಕೊಳ್ಬೇಕು? ಹಾಕಿಟ್ರು ನಡೆಯುತ್ತೆ, ಇಲ್ಲ ಅಂತ ಅದು ನೀರು ಸರಿ ಹೋದ್ರೆ ಬೇಗ ಫ್ರೈ ಮಾಡ್ಲಿಕ್ಕಾಗುತ್ತೆ. ಒಂದು ಸ್ಪೂನ್ ಕೊಡಿ. ಈಗ ಹಾಗಲಕಾಯಿನ ಹಾಕೋಣ. ಸೊ ನೀವು ಮೊದಲೇ ಸ್ವಲ್ಪ ಇದನ್ನು ಹುರಿದಿಟ್ಟಿದ್ದೀರಿ, ಫ್ರೈ ಮಾಡಿಟ್ಟಿದ್ದೀರಿ. ಹುರಿದು ತೆಗ್ದಿಟ್ಕೊಳ್ಬೋದಾ ಅದನ್ನು ಇದು ಪ್ರಿಸರ್ವ್ ಮಾಡಿ? ಮಾಡಿಟ್ಕೋಬೋದು. ಇದು ಬಹುಶಃ ಅನ್ನದ ಜೊತೆಗೇನೆ ಸರಿ ಹೊಂದ್ಕೊಳ್ಳೋದು. ಚೆನ್ನಾಗಿ ಫ್ರೈ ಆದರೆ ಕಹಿ ಅಂಶ ಗೊತ್ತಾಗಲ್ಲ, ಇಲ್ಲಾಂದ್ರೆ ಸ್ವಲ್ಪ ಕಹಿ ಇರುತ್ತೆ. ಬೆಲ್ಲ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ವಾ ಇದಕ್ಕೆ? ಇಲ್ಲ, ಬೆಲ್ಲ ಬೇಕಾಗಿಲ್ಲ. ಸ್ವಲ್ಪ ಹುಳಿ ಖಾರ ಎಲ್ಲ ಸಣ್ಣ ಇದೆ. ಉಪ್ಪು, ಇದೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಅದಕ್ಕಿನ್ನೂ ಒಗ್ಗರಣೆ. ಇದು ಸಾಕಾ? ಸಾಕು. ಆಯಿಲ್ ಹಾಕ್ಲಾ? ಸ್ವಲ್ಪ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಬೇಕು ಅಂತಿದ್ರೆ ಕುದಿಸ್ಕೊಳ್ಬಹುದಾ ಬಹುಶಃ? ಇಲ್ಲ, ಅಂದ್ರೆ ತೆಂಗಿನ ತುರಿ ಹಾಕಿರೋದಲ್ವಾ, ಅದು ಒಂದೇ ನೆಕ್ಸ್ಟ್ ಡೇ ಬರೋದಿಲ್ಲ. ಅದೇ ದಿವಸಕ್ಕೆ. ಅಂದ್ರೆ ತೆಂಗಿನ ತುರಿ ಹಾಕಿದ್ರು ಒಂದು ಹೊತ್ತಿಗೆ ಮಾತ್ರ ಬರುತ್ತೆ, ಸಂಜೆಗೆ ಆಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ರೆ ಏನಾಗಲ್ಲ. ಹಾಕ್ತೇನೆ. ಸಾಸಿವೆ, ಒಣಮೆಣಸು, ಹಾಕೊಂಡ್ಲಾ? ಆವಾಗ ನೀವು ಹುಳಿ ಪುಡಿ ಹಾಕಿದ್ರಲ್ಲ, ಹುಳಿ ಪುಡಿ ನಿಮ್ಮ ಊರ ಕಡೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರಿ. ಅದರ ಬದಲು ಹುಳಿಯನ್ನ ಹಾಕ್ಬೋದಾ? ಮೊಸರು ಹಾಕ್ಬೋದು. ಮೊಸರು? ಮೊಸರು ಹಾಕ್ಬೋದು. ಹಾಗಲಕಾಯಿ ಸಾಸಿವೆ ರೆಡಿ ಇದೆ. ಥ್ಯಾಂಕ್ ಯು ಸೊ ಮಚ್. ಹಾಗಲಕಾಯಿ, ಹಾಗಲಕಾಯಿಯಿಂದ ಸ್ವಲ್ಪ ದೂರ ನಾನು, ಬಟ್ ಟೇಸ್ಟ್ ನೋಡ್ತೀನಿ. ಓಕೆ. ನಾನು ಖಾರ ಸಿಹಿ ಎಷ್ಟು ಬೇಕಾದರೂ ತಿಂತೀನಿ, ಕೈ ಸ್ವಲ್ಪ ದೂರ. ಗೊತ್ತೇ ಆಗಲ್ಲ ಹಾಗಲಕಾಯಿ ಅಂತ ಗೊತ್ತಾಗಲ್ಲ. ಲಾಸ್ಟ್ ಒಂದು ಪೂರ್ತಿ ಎಲ್ಲ ತಿಂದ ನಂತರ ಅದರ ಒಂದು ಕಹಿ ಅಂಶ ಬಿಡುತ್ತೆ. ಬಟ್ ಇದು ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಈ ಥರದ್ದೆಲ್ಲ ಇರಬೇಕು, ಆವಾಗ ಹೆಚ್ಚು ರುಬ್ಬಿದಂಥ ಮಸಾಲೆದಾರ್ ಇಷ್ಟ ಆಗಲ್ಲ. ಸೊ ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಎಸ್, ಹಾಗಲಕಾಯಿಯ ಸಾಸ್ವೆ ಟೇಸ್ಟಿಯಾಗಿದೆ. ಸೊ ಕಹಿ ಅಂತೂ ನನಗಿಷ್ಟ ಇಲ್ಲ, ನನಗೆ ಇಷ್ಟ ಆಗ್ತಾ ಇದೆ ಅಂದರೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹಾಗಲಕಾಯಿ ಸಾಸಿವೆ ತಯಾರಿಸೋ ವಿಧಾನ: ಮೊದಲು ತೆಂಗಿನ ತುರಿಗೆ ಸ್ವಲ್ಪ ಸಾಸಿವೆ, ಹಸಿಮೆಣಸು, ಅರಿಶಿನ ಪುಡಿ, ಹುಳಿ ಪುಡಿ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಣ್ಣಗೆ ಹೆಚ್ಚಿದ ಹಾಗಲಕಾಯಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಹಾಗಲಕಾಯಿ ಸಾಸಿವೆ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಇವತ್ತಿನ ಈ ಸಂಚಿಕೆಯಲ್ಲಿ ಸೌತೆಕಾಯಿ ಕರೆ, ಸೊ ಅದ್ರ ಕರಿತಾ ಇದ್ರಿ ಸೊ ಅದು ಮತ್ತು ಹಾಗಲಕಾಯಿ ಸಾಸಿವೆ ಸೂಪರ್ಬ್. ಎಸ್ಪೆಷಲಿ ಸೌತೆಕಾಯಿ ಕರೆ ಅಂತೂ ಅದ್ಭುತವಾಗಿತ್ತು. ತಿಂತಾ ಇದ್ರೆ ಏನು ತಿನ್ಸುತ್ತೆ, ಹಾಗೇ ತಿಂತಾ ಇರಬೇಕು ಅನಿಸುತ್ತೆ.
ಸೂಪರ್, ಒಳ್ಳೆ ರುಚಿಕರವಾದಂಥ ಅಡುಗೆ, ಅದು ಕೂಡ ಶಿರ್ಸಿದು ಅಡುಗೆಯನ್ನು ನಮ್ಗೆ ಹೇಳ್ಕೊಟ್ರಿ. ತುಂಬ ಚೆನ್ನಾಯಿತು, ವೆರಿ ಟೇಸ್ಟಿ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್, ಕುಚ್ಚಲಕ್ಕಿ. ಈ ಕಡೆ ದಕ್ಷಿಣ ಕನ್ನಡದ್ದು ಕೂಡ ಸ್ವಲ್ಪ ಕುಚ್ಚಲಕ್ಕಿ ಎಲ್ಲ ಆದಷ್ಟು ಸೇವಿಸ್ತಾ ಇರಿ. ಅದರಲ್ಲೂ ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯವನ್ನು ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಸಂಚಿಕೆಯಲ್ಲಿ ಶಿರಸಿಯ 2 ವಿಭಿನ್ನವಾದಂಥ ಖಾದ್ಯಗಳನ್ನು ಕಲ್ತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.